ಬಲೆ ತೆಲಿಪಾಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿ ಅಂತರ್ಜಾಲದ ಮೂಲಕ 4 ಕೋಟಿ ವೀಕ್ಷಕರನ್ನ ಪಡೆದ ಏಕೈಕ ಸ್ಥಳೀಯ ಚಾನೆಲ್ ನಮ್ಮ ಟಿವಿ. ಬಲೆ ತೆಲಿಪಾಲೆಯ 5 ಆವೃತ್ತಿಗಳು ಎಡಪದವು ಭೂತನಾಥೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದರೆ 6ನೇ ಬಲೆ ತೆಲಿಪಾಲೆ ಆವೃತ್ತಿ ಮಂಗಳೂರಿನ ಪುರಭವನದಲ್ಲಿ ನಡೀತಾ ಇದೆ. ಮಂಗಳವಾರ ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ವಿಜಯನಾಥ ವಿಠಲ ಶೆಟ್ಟಿ ಅವರ ಮಾತೃಶ್ರೀ ಪ್ರೇಮಲತಾ ಶೆಟ್ಟಿ ಅವರು ದೀಪ ಬೆಳಗಿಸಿ ಬಲೆ ತೆಲಿಪಾಲೆ 6ನೇ ಆವೃತ್ತಿಯನ್ನು ಉದ್ಘಾಟಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಬಲೆ ತೆಲಿಪಾಲೆ ಕಾರ್ಯಕ್ರಮದ ರೂವಾರಿ ವಿಜಯನಾಥ ವಿಠಲ ಶೆಟ್ಟಿ ಅವರು, ದೇವಳದ ಸಭಾಂಗಣದಲ್ಲಿ ನಿರ್ಮಾಣವಾಗುತ್ತಿರುವುದರಿಂದ ಪುರಭವನದಲ್ಲಿ 6ನೇ ಆವೃತ್ತಿ ಆಗುತ್ತಿದೆ. ಬಲೆ ತೆಲಿಪಾಲೆ ಮೂಲಕ ನಾಟಕ, ಸಿನಿಮಾ ರಂಗಕ್ಕೆ ಉತ್ತಮ ಕಲಾವಿದರು ದೊರಕಿದ್ದಾರೆ. ಇದು ಸಂತಸದ ವಿಚಾರ. ನಮ್ಮ ಕಾರ್ಯಕ್ರಮ ಸಾರ್ಥಕವಾಗಿದೆ ಎಂದರು. ಅವೇ ಪ್ರೋಗ್ರಾಮ್ 178 ದೇಶದ ಜನಗಳು ತೂಪೇರು ಏನು ದುಬೈ ಪೋಟ ಜನಗಳನ್ನ ಗುರ್ತಾಪಂಡು ಅಬುದಾಬಿ పోతే మస్కట్ పోతే ಜನಗಳು ಕೂಡ ಗುರ್ತಾಪಂಡು ಆತ್ಮನ ಜನಗಳು ಅಮ್ಮ ದುಬೈ ಪೋನಗಳ ಅದೆಲ್ಲ ಹೋಟೆಲ್ ಪೋನಾಗ ಇದು ಬಲೆ ತೆಲಿಪಾಲೆ ಅಮ್ಮ ಭಾರಿ ಖುಷಿ ಆಗ್ತದೆ. ತುಳು ಕಲಾರಂಗದ ನಿರ್ದೇಶಕ ಕಲಾವಿದರಾದ ವಿಜಯಕುಮಾರ್ ಕೊಡಿಯಾಲ್ಬೈಲ್, ಭೋಜರಾಜ್ ವಾಮಂಜೂರು, ಕಿಶೋರ್ ಡಿ ಶೆಟ್ಟಿ ಅವರು ಶುಭ ಹಾರೈಸಿದರು. ತುಳು ರಂಗಭೂಮಿಗೆ ಅಂಚನೆ ಸಿನಿಮಾ ರಂಗ ಮಸ್ತ್ ಮೊದಲಿನ ಕಲಾವಿದರನ್ನು ಗುಂಪು ಕಂತದ್ದು ಸಿನಿಮಾಗೆ ಬಕ್ಕ ರಂಗಭೂಮಿಗೆ ಪೂರಕವಾದ ಕಲಾವಿದರು ತಿಕ್ಕುಲೆಕ್ಕ ಒಂದು ಮಾಮಲ್ಲ ಸಾಧನೆ ಮತ್ತಿನ ಬಲೆ ತೆಲಿಪಾಲೆ ಈ ಕಾರ್ಯಕ್ರಮದ ರೂವಾರಿಗಳನ್ನ ವಿಜಯಣ್ಣಗೂ ಬಕ್ಕ ಶಿವಣ್ಣಗೂ ಅಂಚನೆ ಬಲೆ ತೆಲಿಪಾಲೆ ಸಮಸ್ತ ತಂಡವು ಎಲ್ಲ ಪರವಾದ ಶುಭಾಶಯನ ಬಯಕೊಂಡಲ್ಲ. ಈಶ್ವರ ದೇವರನ್ನ ಪಾದ ಗಡ್ಡಬಹುದು ಅರ್ಣ ಪುಣ್ಯ ಮಣ್ಣಡೆ ಈ ಬಲೆ ತೆಲಿಪಾಲೆ ಬಂತಿನ ಈ ಪುರ್ಲಘಟ್ಟದ ಕಲಾವಿದರನ್ನ ಇಲ್ಲಿ ಬಲೆ ತೆಲಿಪಾಲೆ ಬಂದು ಈ ಕಲಾವಿದರನ್ನ ಇಲ್ಲಿ ಆ ಇಲ್ಲದ ಉದ್ಭವವಾಗಿ ಭೂತನಾಥೇಶ್ವರ ದೇವರನ್ನ ಪುಣ್ಯ ಮಣ್ಣಡು ಇನಿ ಮುಂಚಿರಟ್ಟು ಮೂಜಿನ ಲೈನ್ ಆಜನೆ ಇತ್ತಡೆ ಮೂರ್ದು ಬರೋದು ಅವೇತು ಕಲಾವಿದರು ಉದ್ಭವ ವಂಚನೆ ಇನಿ ಬಲೆ ತೆಲಿಪಾಲೆ ಬಂದಿದೆ ಈ ಒಂದು ಆಜನೆ ಶಿಕ್ಷರ್ ಬಂದಿದೆ. ಈ ಶಿಕ್ಷರ ಕಾರ್ಯಕ್ರಮನ ವಿಜಯನಾಥ ವಿಠಲ ಶೆಟ್ಟಿ ಅಂಚನೆ ಡಾಕ್ಟರ್ ಶಿವಶರಣ ಶೆಟ್ಟಿ ಅಕ್ಕನ ಜೊತೆ ನನ್ನ ಆತ್ಮೀಯನ ನವೀನ್ ಶೆಟ್ಟಿ ಮಕ್ಕಳು ಸೇರೊಂದು ಒಂಜಿ ಬಾರಿ ಪೊರ್ಲುದೊಂಜಿ ಕಾರ್ಯಕ್ರಮ ಪಂಡ ಈ ಒಂಜಿ ಟೌನ್ ಹಾಲ್ ಇಂಗ್ಲಿಗಿಂತ ನಿಕುಲು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಂತ್ರಿಯಿಂದ ಅಲ್ತ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ತೂಪಿನಂತ ಅವಕಾಶ. ನಮ್ಮ ಟಿವಿಯ ಆಡಳಿತ ನಿರ್ದೇಶಕ ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದರು. ಭೂತನಾಥೇಶ್ವರ ದೇವಸ್ಥಾನದ ಅಂಗನಡ ಒಳಗಿದೆ ಇದು ಒಂಜಿ ಚೇಂಜ್ ಅಂತಂದ್ರೆ ಬ್ಯಾಕ್ ಡ್ರಾಪ್ ಒಂದು ಸ್ಟೇಜ್ ಬ್ಯಾಕ್ ಡ್ರಾಪ್ ಚೇಂಜ್ ಮಾಡ್ತದಲ್ಲ ನಿಖಿಲ್ ಮಾತಾ ವ್ಯೂವರ್ಸ್ ನಿಖಿಲ್ ಬಲೆ ತೆಲಿಪಾಲೆ ಪ್ರತಿಯೊಂದು ಟೀಮ್ ಅನ್ನು ನಿಖಿಲು ಈ ಸಮಯದ ಆಶೀರ್ವಾದ ಕೊಡ್ತಾರೆ. ನಿಖಿಲ್ ಆಶೀರ್ವಾದ ಅಡಿನಿಯಪ್ಪಲು ಓಡೆ ಸುಮಾರು ಉದ್ದ ಮುಟ್ಟದೆ ಈ ಹೆಸರಿಲ್ಲ ನಿಖಿಲ್ ದುಂಬು ಕೊಡ್ತಿನ ಪ್ರೀತಿ ಮೌಖ್ಯ ಆಶೀರ್ವಾದ ಕೊರಲಿ ಅಂಚನೆಯನ್ನು ಭೂತನಾಥೇಶ್ವರ ದೇವರ ಕೂಡ ನಟ್ಟೊಂದಲ್ಲೇ ದುಂಬು ಕೊಡ್ತಿನ ಆಶೀರ್ವಾದ ಇದ್ದಾರೆ ಅನ್ನಲ್ಲ ಕೊರೊಂದು ಅಂಚನೆ ಮುಂದಿನ ಶೋನ ಎಡ್ಡೆ ಆಗಬೇಕು. 6ನೇ ಆವೃತ್ತಿಯಲ್ಲಿ ಒಟ್ಟು 4 ಸುತ್ತಿನ ಸ್ಪರ್ಧೆ ನಡೆಯಲಿದ್ದು ಪ್ರತಿ ಸುತ್ತಿನ ಅಂಕದ ಆಧಾರದಲ್ಲಿ ತಂಡಗಳು ವಿಜಯ ಗಳಿಸುವ ಅವಕಾಶ ಹೊಂದಿದೆ. ಪ್ರಥಮ ತಂಡ 2 ಲಕ್ಷ ರೂಪಾಯಿ, ದ್ವಿತೀಯ ತಂಡಕ್ಕೆ 1 ಲಕ್ಷ ರೂಪಾಯಿ, ತೃತೀಯ ಸ್ಥಾನಕ್ಕೆ 50,000 ರೂಪಾಯಿ ನಗದು ಪ್ರಶಸ್ತಿ ಟ್ರೋಫಿ ಸಿಗಲಿದೆ.